ನೂತನವಾಗಿ ಕಾಮಗಾರಿ ಪೂರ್ಣಗೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ಷಟ್ಪಥ ರಸ್ತೆಯ ತಲಪಾಡಿಯಿಂದ ತಮಿಳುನಾಡು ತನಕದ ಸರ್ವಿಸ್ ರಸ್ತೆಯ ಪರಿಸ್ಥಿತಿ ದಾರುಣವಾಗಿದೆ. ರಸ್ತೆಯ ಬದಿಗಳಲ್ಲಿ ತ್ಯಾಜ್ಯಗಳು ತುಂಬಿದ್ದು ದುರ್ಗಂಧದಿಂದಾಗಿ ಜನರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿದಿನ ಈ ದಾರಿಯಾಗಿ ಶಾಲಾ ವಿದ್ಯಾರ್ಥಿಗಳು, ನೂರಾರು ವಾಹನಗಳು ಹಾಗೂ ಕಾಲ್ನಡಿಗೆ ಯಾತ್ರಿಕರು ಸಂಚಾರ ಮಾಡುತ್ತಿದ್ದು, ರಸ್ತೆಯ ಬದಿಯಲ್ಲಿ ಶೇಖರಣೆಯಾಗಿರುವ ಅಪಾಯಕಾರಿ ತ್ಯಾಜ್ಯ ಗುದ್ದಲಿಯಿಂದ ತೀವ್ರ ಅಸ್ವಚ್ಛತೆ ಉಂಟಾಗಿದೆ. ಪ್ಲಾಸ್ಟಿಕ್ ಮುಡಕ್ಕಿಗಳು, ಆಹಾರದ ಅವಶಿಷ್ಟಗಳು, ಹಾಳಾದ ವಸ್ತುಗಳು ಹಾಗೂ ನೈರ್ಮಲ್ಯ ಸಂಬಂಧಿ ತ್ಯಾಜ್ಯಗಳು ಸೇರಿಕೊಂಡು ಪರಿಸರಕ್ಕೆ ವಿಷವಾಯುವಿನಂತಾಗಿದೆ. ಇದರಿಂದ ಡೆಂಗ್ಯೂ, ಚಿಕನ್ಗುನ್ಯಾ, ಮಲೇರಿಯಾ ಮುಂತಾದ ಸಾಂಕ್ರಾಮಿಕ ರೋಗಗಳ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹತ್ತಿರದ ನಿವಾಸಿಗಳು ಮತ್ತು ವ್ಯಾಪಾರಸ್ಥರು ಈ ಪರಿಸ್ಥಿತಿಯಿಂದ ಬೇಸತ್ತು ಮೌನ ಪ್ರತಿಭಟನೆಯತ್ತ ಮುಖ ಹಾಕಿದ್ದಾರೆ. ಪಂಚಾಯತ್ ಹಾಗೂ ಸ್ಥಳೀಯ ಆಡಳಿತ ಅಧಿಕಾರಸ್ಥರ ನಿರ್ಲಕ್ಷ್ಯ ನಾಗರಿಕರಲ್ಲಿ ಆಕ್ರೋಶದ ಕಿಡಿಯನ್ನು ಹುಟ್ಟಿಸಿದೆ. ಮನೆ ಮುಂದೆ ತ್ಯಾಜ್ಯವನ್ನು ಒಮ್ಮೆ ಎಸೆದರೂ ದಂಡ ವಿಧಿಸುವ ಅಧಿಕಾರಿಗಳು ಸಾರ್ವಜನಿಕ ರಸ್ತೆಯ ತ್ಯಾಜ್ಯ ಪತ್ತೆಯಾದರೂ ಕಣ್ಣು ಮುಚ್ಚಿ ಜಾಣ ಕುರುಡಾಗಿರುವುದು ಬೇಸರದ ವಿಷಯ ಎಂದು ಸ್ಥಳೀಯರಾದ ಯುಕೆ ಸೈಫುಲ್ಲಾ ತಂಗಳ್, ಆಟೋ ಚಾಲಕರಾದ ದೇವದಾಸ್ ಹಾಗೂ ರವಿ ಶೆಟ್ಟಿಯವರು ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇರಳ ಕರ್ನಾಟಕ ಗಡಿ ಪ್ರದೇಶವಾದಂಥ ತಮಿಳುನಾಡು ಎಂಬ ಸ್ಥಳ ಇದು ಸರ್ವಿಸ್ ರೋಡು. ಈ ಹೊಸದಾಗಿ ನಿರ್ಮಾಣವಂಥ ಈ ಹೈವೇಯಲ್ಲಿ ಸರ್ವಿಸ್ ರೋಡ್ನಲ್ಲಿ ನಾನಿದ್ದೇನೆ. ಇಲ್ಲಿ ಸಾಧಾರಣ ಕೆಲವು ತಿಂಗಳಿಂದ ಈ ಕಸವನ್ನು ರೋಡ್ ಸೈಡಲ್ಲೇ ಬಿಸಾಡಿ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಯಾರು ಒಂದು ಮುಂಜಾಗ್ರತಾ ಕ್ರಮವಾಗಲಿ ಯಾವುದೋ ಒಂದು ತೆಗೆಯಲಿಕ್ಕೆ ಇಷ್ಟರವರೆಗೆ ಬರಲಿಲ್ಲ. ಹಾಗೂ ಆರೋಗ್ಯ ಇಲಾಖೆ ಅವರು ಸಹ ಇದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಹಾಕುವವರ ವಿರುದ್ಧ ಕ್ರಮ ಜರುಗಿಸಬೇಕು. ಮತ್ತು ಇಲ್ಲಿ ಕ್ಯಾಮರಾ ಇಲ್ಲ ಅಂದರೆ ಡೌಟು, ಆ ಕ್ಯಾಮರಾವನ್ನು ಕೂಡಲೇ ಒಳಪಡಿಸಿ ಈ ಯಾರು ಇಲ್ಲಿ ವೇಸ್ಟೇಜ್ ಹಾಕ್ತಾರೋ ಅವರಿಗೆ ಅತ್ಯಧಿಕವಾದಂಥ ಫೈನನ್ನು ಹಾಕಿ ಆ ಗಾಡಿ ಹರಿದರೆ ಗಾಡಿಯನ್ನು ಸೀಸ್ ಮಾಡಬೇಕು. ಮತ್ತು ನಡ್ಕೊಂಡು ಹೋಗುವವರಿಗೆ ಮತ್ತು ಬರುವವರಿಗೆ ಇಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು. ಇನ್ನು ಮುಂದೆ ಯಾರಾದರೂ ಇಲ್ಲಿ ಕಸವನ್ನು ಯಾರಾದರೂ ಬಿಸಾಡುತ್ತಿದ್ದರೆ ಅವರ ಮೇಲೆ ಕ್ರಮವನ್ನು ಜರುಗಿಸಬೇಕಂತ ಹೇಳಿಕೊಂಡು ನಮ್ಮ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದಂಥ ಕರ್ನಾಟಕದಿಂದ ಕೇರಳಕ್ಕೆ ಕಾಲಿಟ್ಟಾಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೊರಗೊಂಡಂಥ 6 ರಸ್ತೆಗಳನ್ನು ನಮ್ಮ ಕೇರಳಕ್ಕೆ ಕೊಟ್ಟಂಥ ಕೊಡುಗೆಗಳು. ಅದೇ ರೀತಿ ಕರ್ನಾಟಕದಿಂದ ಕೇರಳಕ್ಕೆ ಕಾಲಿಟ್ಟಾಗ ಇದು ಸರ್ವಿಸ್ ರಸ್ತೆ. ಸರ್ವಿಸ್ ರಸ್ತೆಯಲ್ಲಿ ಎಲ್ಲ ವೇಸ್ಟನ್ನು ಎಸೆದು ಇಲ್ಲಿ ಬೀದಿ ನಾಯಿಗಳ ಹಾವಳಿ, ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲ. ವಾಹನಗಳು ಓಡಾಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಇದೆ. ಅದೇ ರೀತಿ ಮೂಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಇಲ್ಲಿ ಕಾಣುತ್ತಾ ಇದೆ. ಪಂಚಾಯತಿನ ಅಧಿಕಾರಿಗಳಾಗಲಿ ಯಾವುದೇ ಅಧಿಕಾರಿಗಳು ಈ ಕಡೆ ಗಮನ ಹರಿಸದೆ ಸುಮಾರು 6 ತಿಂಗಳಿಂದ ಮೇಲ್ಪಟ್ಟು ಇಲ್ಲಿ ಈ ವೇಸ್ಟೇಜ್ ಕಾಣುತ್ತಾ ಇದೆ. ಇದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಅದೇ ರೀತಿ ಇಲ್ಲಿ ರಸ್ತೆಯಲ್ಲಿ CC ಕ್ಯಾಮರಾ ಕೂಡ ಇದೆ. ಅದನ್ನು ಕೂಡ ನೀವು ಅದನ್ನು ಉಪಯೋಗಿಸಿ ಅಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆನ್ನುವಂಥ ನಮ್ಮದೊಂದು ವಿನಂತಿ. ಹೆದ್ದಾರಿ ಕಾಮಗಾರಿ ತುಂಬಾ ವೆಚ್ಚದಲ್ಲಿ ಹಾಗೂ ಉನ್ನತ ಗುಣಮಟ್ಟದಲ್ಲಿ ನಿರ್ವಹಿಸಲ್ಪಟ್ಟಿದ್ದರೂ ಸರ್ವಿಸ್ ರಸ್ತೆಯ ನಿರ್ವಹಣೆಗೆ ಉಂಟಾಗಿರುವ ಅಕ್ಷಮತೆ ಈ ಪ್ರಾಜೆಕ್ಟಿನ ಗೌರವಕ್ಕೆ ಚಿತ್ರ ತಂದಿದೆ. ತಕ್ಷಣ ಈ ಪ್ರದೇಶವನ್ನು ಸ್ವಚ್ಛಗೊಳಿಸಲು ಸ್ಥಳೀಯಾಡಳಿತದ ಅಧಿಕಾರಸ್ಥರು ಕ್ರಮ ತೆಗೆದುಕೊಳ್ಳಬೇಕು. ತ್ಯಾಜ್ಯ ಬಿಸಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ನಿಯಮಿತವಾಗಿ ಕಸ ವಿಲೇವಾರಿ ವ್ಯವಸ್ಥೆ ಜಾರಿಗೆ ಬರಬೇಕು. ಇಲ್ಲದಿದ್ದರೆ ಸಾರ್ವಜನಿಕ ಹೋರಾಟ ಅನಿವಾರ್ಯವಾಗಲಿದೆ ಎಂಬ ಎಚ್ಚರಿಕೆಯನ್ನು ನಾಗರಿಕರು ನೀಡುತ್ತಿದ್ದಾರೆ. ರೆಹಮಾನುದ್ದೀನ್, V4 ನ್ಯೂಸ್, ಮಂಜೇಶ್ವರ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.